ಕೊಲ್ಲೂರಿನಲ್ಲಿ ರೋಪ್ವೇ ಮಾಡುವ ಬಗ್ಗೆ ಶಾಸಕರು ನಿರ್ಧಾರ ಕೈಗೊಂಡಿದ್ದು, ಈ ಬಗ್ಗೆ ಬೈಂದೂರು ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಅವರು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ರೋಪ್ವೇ ಕಾರ್ಯ ಮಾಡೋದಾದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗದ ರೀತಿಯಲ್ಲಿ ಆಗಲಿ. ಅಲ್ಲಿ ಶಂಕರಾಚಾರ್ಯರ ಪೀಠ ಇದೆ, ಅನೇಕ ಜೀವರಾಶಿಗಳು ಇದೆ, ಕೊಲ್ಲೂರಿಗೊಂದು ಇತಿಹಾಸವಿದೆ. ಇದ್ಯಾವುದಕ್ಕೂ ಧಕ್ಕೆಯಾಗದಂತೆ ರೋಪ್ವೇ ಯೋಜನೆ ಕಾರ್ಯ ನಡೆಯಬೇಕು ಎಂದಿದ್ದಾರೆ. ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಸಾಕಷ್ಟು ಟೀಕೆಗಳು ಬರ್ತಾ ಇದೆ. ಅಲ್ಲಿಯ ಪಶ್ಚಿಮ ಘಟ್ಟ ವ್ಯವಸ್ಥೆ ಏನಿದೆ, ಪ್ರಾಣಿಗಳ ಬೇರೆ ಬೇರೆ ಜೀವರಾಶಿಗಳು ಅಲ್ಲಿದೆ. ಈ ರೋಪ್ವೆಗಳು ಮಾಡೋದ್ರ ಮೂಲಕ ಅಲ್ಲಿಯ ಕೊಲ್ಲೂರಿಗ ಪಾರಂಪರಿಕ ಇರತಕ್ಕಂಥ ಶಂಕರಾಚಾರ್ಯ ಪೀಠ ಏನಿದೆ ಅದಕ್ಕೆ ಧಕ್ಕೆ ಆಗಬಾರದು ಕೂಗು ಪರಿಸರವಾದಿಗಳು ಇವತ್ತು ಹೇಳ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಇಂಥ ಯೋಜನೆಗಳು ರೂಪಿಸಬೇಕಾದ್ರೆ ಕೊಲ್ಲೂರಿನ ಜನತೆಯ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡಿಕೊಂಡು ಅದನ್ನು ತೀರ್ಮಾನ ತಗೊಳ್ಳೋಕೆ ಬಿಟ್ಟರೆ, ನೇರವಾಗಿ ಯಾರ ಹತ್ರ ಚರ್ಚೆ ಮಾಡದೆ ಇವರು ರೋಪ್ವೇ ಮಾಡ್ತಂತ ಹೋದರೆ ನಾಳೆ ಕಾನೂನು ಚೌಕಟ್ಟಲ್ಲಿ ಇಷ್ಟು ದೊಡ್ಡ ಹಣ ಹಾಕುವಾಗ ಎಲ್ಲ ಮುಂಜಾಗ್ರತೆ ಕೆಲಸ ಅಲ್ಲಿಯ ಪರಿಸರ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮಾಡಿದರೆ ತೊಂದರೆ ಆಗಲಿಕ್ಕಿಲ್ಲ. ಆದರೆ ಇವಾಗಲೇ ಪರಿಸರವಾದಿಗಳು ಬೇರೆ ಬೇರೆ ಕೂಗು ಕೇಳಿ ಬರ್ತಾಯಿದೆ ಮತ್ತು ಶಂಕರ ಆಚಾರ್ಯ ಪವಿತ್ರವಾದ ಪೀಠದ ಮೇಲೆ ಕೆಟ್ಟ ಪರಿಣಾಮ ಆಗಬಾರ್ದು. ಎಷ್ಟೋ ವರ್ಷಗಳಿಂದ ಕೊಲ್ಲೂರಿಗೆ ಒಂದು ಇತಿಹಾಸ ಇದೆ, ಅದನ್ನು ನಂಬ್ಕೊಂಡು ಬಂದರು ಸಾಕಷ್ಟು ಲಕ್ಷಗಟ್ಟಲೆ ಜನರಿದ್ದಾರೆ. ಅವರ ಮನಸ್ಸಿಗೆ ನೋವಾದ ರೀತಿಯಲ್ಲಿ ಶಾಸಕರು ಅದನ್ನು ಮಾಡಬೇಕಾಗುತ್ತೆ. ಅದು ಇಲ್ಲದಿದ್ದರೆ ತಪ್ಪು ಸಂದೇಶ ಹೋಗ್ತದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ.